ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂಥ ಬಿಲ್ಲವ ಸಮಾಜದ ಗುರುಗಳಾಗಿರುವಂಥ ಶ್ರೀನಾರಾಯಣ ಗುರುಗಳಿಂದ ಪ್ರತಿಷ್ಠಾಪಿಸಲ್ಪಟ್ಟು ಸಮಾಜದ ಅಭ್ಯುದಯದ ಮೂಲ ಕೇಂದ್ರವಾಗಿರುವಂಥ ಕುದ್ರೋಳಿ ಕ್ಷೇತ್ರದಲ್ಲಿ ಇವತ್ತು ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಕುದ್ರೋಳಿ ದೇವಸ್ಥಾನದಲ್ಲಿ ಎಲ್ಲ ಸಮಾಜ ಬಾಂಧವರ ಸಮ್ಮುಖದಲ್ಲಿ ಈ ಒಂದು ಯಾವುದೇ ಕಲಂಕರಹಿತ ರಾಜಕೀಯ ಜೀವನವನ್ನು ನಡೆಸಿದವರು, ಹಿಂದುಳಿದ ಬಡವರ ಧ್ವನಿಯಾಗಿ ಸ್ಪಂದಿಸಿದವರು. ಅವರಿಗೆ ಈ ನೂತನ ಸರ್ಕಾರದಲ್ಲಿ ಸೂಕ್ತ ಸ್ಥಾನಮಾನ ಕೊಡಬೇಕು. ನಮ್ಮ ಸಮಾಜಕ್ಕೆ ಅದು ಗೌರವ ಅಂತ ನಾವು ಇಡೀ ಸಮಾಜದ ಪರವಾಗಿ ಒಗ್ಗರಣಿಂದ ಈ ವಿಜ್ಞಾಪನೆಯನ್ನು ಮಾಡ್ತಾ ಇದ್ದೇವೆ. ಈ ಬಗ್ಗೆ ಹೆಚ್ಚಿನ ಪ್ರಚಾರವನ್ನು ನೀಡಬೇಕು ಅಂತ ನಿಮ್ಮಲ್ಲೂ ವಿನಂತಿಸ್ತಾ ಇದ್ದೇವೆ. ಗೌರವ, ಸೇವೆಗೆ ತಕ್ಕ ಗೌರವ, ಅವರು ಮಾಡಿದ ಸುದೀರ್ಘ ಸೇವೆಗೆ ಒಂದು ಗೌರವ ಸಿಗಬೇಕು. ಏನು ಸ್ಥಾನಮಾನ ಸಿಗುವ ಸಾಧ್ಯತೆ ಇಲ್ಲ ಅಂತೇಳಿ ಹೇಳ್ತಿದ್ರೆ ಹೇಗೆ? ಇಲ್ಲ, ಹೇಳಿದ್ದಾರೆ. ಸ್ಥಾನ ಸಿಗುವ ಸಾಧ್ಯತೆ ಇಲ್ಲ ಅಂತ ಬೇಡಿಕೆ ಈಗ ಅವರಿಗೆ ಸ್ಥಾನಮಾನ ಖಚಿತ ಆಗಿದೆ. ಯಾವ್ದು ಕೊಡ್ತಾರಂತ ಇಲ್ಲ, ಪಕ್ಷಾಧ್ಯಕ್ಷ ಕೊಡ್ಲಿಕ್ಕೆ ಉಂಟಂತ ನಮಗೆ ಬಂದ ಮೂಲಗಳ ಪ್ರಕಾರ ಉಂಟು. ಆದ್ರೆ ಅವರಿಗೆ ಸಚಿವ ಸ್ಥಾನ ಕೊಡ್ಬೇಕಂತ ಒಂದು ನಮ್ಮ ಸ್ವಾಮೀಜಿ ಮತ್ತೆ ಎಲ್ಲರ ಒಂದು ವಿಖ್ಯಾತಾನಂದ ಸ್ವಾಮೀಜಿ ಮೂಲಕ ಒಂದು ಕ್ಷೇತ್ರದ ವತಿಯಿಂದ ಕ್ಷೇತ್ರದಲ್ಲಿ ಈಗ ನಾವು ಪತ್ರಿಕಾಗೋಷ್ಠಿ ಮಾಡಿ ಕೊಡ್ಬೇಕಂತ ಸರ್ಕಾರ ದೊಡ್ಡ ವಿಷಯ ನಮಗೆ ಅದನ್ನು ಇನ್ಫಾರ್ಮ್ ಆಗಿ ನಾವು ಒಂದು ಒತ್ತಾಯ ಅಷ್ಟೇ ಎಲ್ಲ ಹೆಸರುಂಟು. ಆದ್ರೂ ಒಂದು ಇವತ್ತೊಂದು ಎಲ್ಲ ಕಡೆ ಎಲ್ಲ ಸಮುದಾಯದವರು ಒಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಎಲ್ಲ ಸಮಾಜದ ಮೂಲಕ ಒಂದು ಅವ್ರಿಗೆ ಕೊಡ್ಬೇಕಂತ. ಯಾಕೆಂದ್ರೆ ಒಂದು ಹಿರಿಯ ರಾಜಕಾರಣಿ ಕಳೆದ ಸಿದ್ದರಾಮಯ್ಯ ಸರ್ಕಾರ ಕಳೆದ ನಮ್ಮ 3 ವರ್ಷದ ಮೊದಲೇ ಅವರಿಗೆ ಸಿಗುವಂತ ಒಂದು ಅವಕಾಶ ಇತ್ತು. ನಮ್ಮ ರಾಜಕೀಯದಲ್ಲಿ ಎಲ್ಲ ಈಗ ರೀಶಫಲ್ ಆಗ್ತಾ ಉಂಟು. ಈಗ ಒಂದು ಅವಕಾಶ ಉಂಟು, ಅವ್ರಿಗೆ ಖಂಡಿತ ಸಿಗ್ತದೆ ಅಂತ ನಮಗೆ ಉಂಟು, ವಿಶ್ವಾಸ ಉಂಟು. ಆದ್ರೆ ನಾವು ಸಮಾಜದ ಲೆಕ್ಕದಲ್ಲಿ ಪತ್ರಿಕಾಗೋಷ್ಠಿ ಸ್ವಾಮೀಜಿಯ ಮುಂದೆ ಇಟ್ಕೊಂಡು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ. ಈಗ ಆಗಿರೋ ಬೆಳವಣಿಗೆ ಬಗ್ಗೆ ಸ್ವಾಮೀಜಿ ಬೆಳವಣಿಗೆ ಅಂದ್ರೆ ಮಾತಾಡೋದಲ್ಲ ನೋಡಿ, ಇದು ಒಂದು ಭಾರತ ದೇಶದಲ್ಲಿ ಒಂದು ಸೈದ್ಧಾಂತಿಕವಾದಂತ ಒಂದು ಒಳ್ಳೆಯ ಬೆಳವಣಿಗೆಯನ್ನ ಇವತ್ತು ರಾಜ್ಯದ ಮುಖ್ಯಮಂತ್ರಿಯವರು ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರು ತಮ್ಮ ಅಧಿಕಾರವನ್ನು ಬಿಟ್ಟುಕೊಡುವಾಗ ಇಡೀ ದೇಶದ ಒಬ್ಬ ಪಂಚಾಯತ್ ಮೆಂಬರ್ ಕೂಡ ಒಂದು ಸ್ಥಾನವನ್ನು ಬಿಟ್ಟುಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡುವಂತ ಪರಿಸ್ಥಿತಿಯಲ್ಲಿ ಇಡೀ ದೇಶದಲ್ಲಿ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವುದಕ್ಕೆ ಇವತ್ತು ನಮ್ಮ ಮುಖ್ಯಮಂತ್ರಿಯವರು 8 ವರ್ಷ ಮುಖ್ಯಮಂತ್ರಿ. ರಾಜಕೀಯ ಜೀವಿತದಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕ ಇಲ್ಲದೆ ಸುದೀರ್ಘ ಕಾಲ ಒಂದು ಪ್ರಾಮಾಣಿಕ ಸೇವೆ ಮಾಡಿದಂಥ ವ್ಯಕ್ತಿ BK ಹರಿಪ್ರಸಾದ್. ಅವರಿಗೆ ಒಂದು ತನ್ನ ಸೇವೆಗೆ ತಕ್ಕದಾದಂಥ ಒಂದು ಸೂಕ್ತ ಸ್ಥಾನಮಾನ ಸಿಗಬೇಕು ಅಂತ ನಮ್ಮ ಸಮಾಜದ ಪರವಾಗಿ, ಸಮಾಜದ ಪೀಠಾಧಿಪತಿಯಾಗಿ ನಾನು ವಿನಂತಿಸುವುದು. ಯಾಕಂದರೆ ಎಲ್ಲಿ ಸೇವೆಗೆ ತಕ್ಕ ಗೌರವ ಸಿಗ್ತದೋ ಅಲ್ಲಿ ಸಮಾಜದಲ್ಲಿ ಒಂದು ಸಕಾರಾತ್ಮಕ ಶಕ್ತಿ ಬರ್ತದೆ. ಆದ್ದರಿಂದ ಸಮಾಜದ ಎಡೆಯಲ್ಲಿ ಸಕಾರಾತ್ಮಕ ಶಕ್ತಿ ಬಂದು ಸಮಾಜ ಉನ್ನತ ಪಥವನ್ನು ಹತ್ತಬೇಕು. ಬಡವರಿಗೂ ಶೋಷಿತರಿಗೂ ಒಂದು ಸ್ಥಾನಮಾನ ಸಿಕ್ಕಿದಾಗ ಮಾತ್ರ ಸಮಾನತೆ ಬರುವುದು. ಅದಕ್ಕೆ ಹಗಲಿರುಳು ದುಡಿದಂಥ ವ್ಯಕ್ತಿ BK ಹರಿಪ್ರಸಾದ್. ಅವರಿಗೆ ಒಂದು ಸೂಕ್ತ ಸ್ಥಾನಮಾನ ಕೊಡಬೇಕು ಅಂತ ನಮ್ಮ ಒಂದು ವಿನಂತಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. 60 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅಪೂರ್ವ ಸಾಧನೆ ಮೆರೆಯುತ್ತಾ ಸದೃಢ ವಿದ್ಯಾರ್ಥಿ ಶಕ್ತಿಗಳನ್ನು ಸಮಾಜಕ್ಕೆ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು.
98% ಅಧಿಕ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ. ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದ ಸಾಧಕ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ. ಅನುಭವಿ ಅಧ್ಯಾಪಕರಿಂದ ವಿಶಾಲವಾದ ಪ್ರಯೋಗಾಲಯ, ಗ್ರಂಥಾಲಯ, ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ. ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ. ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗಾಗಿ ಸಿಎಸ್ಇಇಟಿ ಹಾಗೂ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ತರಬೇತಿ. ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM. ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ. ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು. ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು. ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಸತತ ಸಾಧನೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ. ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ. ಕಲಾ ವಿಭಾಗ, ಎಚ್ಇಪಿಎಸ್. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 8073700468, 8105072386. ವೆಬ್ಸೈಟ್ www.vivekanandapuc.com.